ಯಾರನ್ನ ಸರ್? ಯಾರು ಸರ್? ಎಚ್.ಡಿ. ಕೋಟೆ ತಾಲೂಕಿನ ಆಡಳಿತ ಸೌಧದ ಸಾರ್ವಜನಿಕ ಶೌಚಾಲಯಗಳು ಗಬ್ಬೆದ್ದು ನಾರುತ್ತಿದ್ದು ಸ್ವಚ್ಛಗೊಳಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಈ ಶೌಚಾಲಯದ ದುರ್ವಾಸನೆಯಿಂದ ಜನರು ಬೇಸತ್ತಿದ್ದಾರೆ. ಈ ಕಷ್ಟವನ್ನು ನೋಡಲಾಗದೆ ಹೋರಾಟಗಾರರಾದ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರಾದ ಸಣ್ಣಕುಮಾರ್ ಮತ್ತು ಮುಖಂಡರು ನಿನ್ನೆ ಶೌಚಾಲಯವನ್ನು ಸ್ವಚ್ಛಗೊಳಿಸಿದ್ದಾರೆ. ಶಾಸಕರು ತಿಂಗಳಿಗೆ 2-3 ಬಾರಿ ತಾಲೂಕು ಕಚೇರಿಗೆ ಭೇಟಿ ನೀಡುತ್ತಿರುತ್ತಾರೆ. ಆದರೆ ತಾಲೂಕು ಆಡಳಿತದ ಅವ್ಯವಸ್ಥೆ ಅವರ ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಜನ ಪ್ರಶ್ನಿಸುತ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸಣ್ಣಕುಮಾರ್ ಅಂತ, DSS ತಾಲೂಕು ಅಧ್ಯಕ್ಷರು. ಇಲ್ಲಿ ಸುಮಾರು ಹೆಚ್ಚು ಕಮ್ಮಿ 20-25 ದಿನಗಳ ಹಿಂದೆ ಇಡೀ ವ್ಯವಸ್ಥೆಯಲ್ಲಿ ಗಬ್ಬು ಆಗ್ತಿದೆ. ಒಂದು ಶೌಚಾಲಯ 2 ಕಡೆ, ಒಂದು ಕಡೆ ಮಹಿಳೆಯರದಿದೆ, ಒಂದು ಕಡೆ ಸಾರ್ವಜನಿಕರದಿದೆ. ಅದು ಗಬ್ಬು ಆಗ್ತಿದೆ. ಇಡೀ ಸಾರ್ವಜನಿಕರೆಲ್ಲ ಬಂದವರು ಮೂಗು ಮುಚ್ಚಿಗೆ ತಿರ್ಗಾಡ್ತವ್ರ. ಇಲ್ಲಿ ತಹಸೀಲ್ದಾರ್ ಗಮನಕ್ಕೆ ಇದ್ದೀವಿ. ಸಾಮಾನ್ಯ MLA ಅವರು ತಿಂಗಳಿಗೆ 2-3 ಬಾರಿ ಅಲ್ಲಿ ತಾಲೂಕು ಮಿನಿ ನಿರ್ದೇಶನಕ್ಕೆ ಬರ್ತಾರೆ. ಅವರು ಸುಧಾ ಅವ್ರ ಗಮನಕ್ಕೆ ಬಂದಿದ್ದೋ ಇಲ್ಲ, ಅವ್ರಿಗೆ ಸ್ಮೆಲ್ ಬಂದದೋ ಬರಲು ಅದು ನಮ್ಗೆ ಗೊತ್ತಿಲ್ಲ. ಶಾಸಕರೇ, ನಿಮ್ಮ ಕ್ಷೇತ್ರದ ಆಡಳಿತ ವೈಖರಿ ಇದೇನಾ? ಶಾಸಕರು ಅಧಿಕಾರಿಗಳನ್ನು ಆಡಳಿತ ದೃಷ್ಟಿಯಲ್ಲಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಅಧಿಕಾರಿಗಳು ಶವವಾಗಿದ್ದಾರೆ. ನಾರುತ್ತಿರುವ ಶೌಚಾಲಯ ಸ್ವಚ್ಛಗೊಳಿಸಲು ಕ್ರಮ ವಹಿಸುತ್ತಿಲ್ಲ ಮತ್ತು ತಾಲೂಕಿನ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ. ಶಾಸಕರೇ ಬೇಜವಾಬ್ದಾರಿಯುತ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ. ಇದು ಸಾರ್ವಜನಿಕರ ಕೂಗು ಎಂದು ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರು ಮತ್ತು ತಾಲೂಕಿನ ಜನ ಹೇಳುತ್ತಿದ್ದಾರೆ. ವರದಿ ಮಾಲಾರ ಮಹದೇವಸ್ವಾಮಿ. ಅಲ್ಲ, ನಿಮಗೆ ಮಕ್ಕ ಬರೀ ಇಲ್ವಾ? ಈ ಕಡೆ ಬಾಂಧದಲ್ಲಿ ಇದೆ, ಕೆಲಸ ಮಾಡ್ತಿದೆ ಅಲ್ಲ, ಬರಲ್ಲ. ಆಮೇಲೆ ಇದು ಮಾಡಿ ಸಾಹೇಬ್ರೆ, ಮಹಿಳೆಯರು ಮಾತ್ರ ಏನು ಸ್ಟಾಫ್ ಮಾತ್ರ ಮಾಡ್ತಾರೆ, ಸಾರ್ವಜನಿಕರು ಮಹಿಳೆಯರಿಗೆ ಏನು ಉಪಯೋಗ ಇಲ್ಲ. ನೋಡಿ ಮುಂಚಿನ ಚೆನ್ನಾಗಿ ನೋಡಿ, ನೀಟಾಗಿ ಇಷ್ಟು ನೀಟಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇಷ್ಟು ನೀಟಾಗಿ ಅವ್ರು ಸುಧಾ ಮಾಡ್ತಾರೆ. ಇಲ್ಲಿ ಸುಮ್ಮನೆ ಹಂಗ್ ಮಾಡಿ ಅವ್ರ ಮನೆ ಬರ್ದು ಹಿಂಗೆ ಇಟ್ಕೊಂಡ್ರ ನೋಡ್ಬೇಕಪ್ಪ. ನಮ್ಮ ತಹಸೀಲ್ದಾರ್ ಮನೆ ಅವ್ರ ಮನೆ ಹಿಂಗೆ ಇಟ್ಟಿದ್ರ, ತಾಲೂಕು ಮಾತ್ರ ಹಿಂಗೆ ಇಟ್ಟಿದ್ರ, ಅವ್ರಿಗೆ ಹೇಳ್ಬೇಕು ಬಾಯ್ಬಿಟ್ಟು. ದೊಡ್ಡ ಸತ್ತ ಪಂಚಾಯತ್ ಸಮಾಜ ಇದೆ. ಬರ್ತಕ್ಕಂಥ ಲೀಡರ್ಗಳಿರಲ್ಲ, ಅಧಿಕಾರಿಗಳು ಜೀವಂತ ಇಲ್ಲ. MLA ಅವರು ತಿಂಗಳು ಒಂದ್ಸರಿ 2 ಸರಿ ಬರ್ತಾ ಇರ್ತಾರ. ಅವರು ಸುತ್ತ ತಿರುಗಿ ಮಾಡಿಲ್ಲ, ಅವ್ರ ಗಮನಕ್ಕೂ ಬಂದಿಲ್ಲ. ಗಮನಕ್ಕೆ ಬಂದಿದ್ರು ಅಯ್ಯೋ ಈ ಕಾಲ ಬಿಡು ಇರೋದು 4 ತಿಂಗಳ ಹೆಂಗೆ ಕಾಲ ಊಟ ಬಂದ್ರೆ MLA ಅವರು ಏನ್ ಬೇಕಾವ್ರ ಆಚೆ ಅವನ ಬಂದ್ಬಿಡೋದು ಮಾಡ್ತೀನಿ ಅಂತ ನಾವು ನೋಡಬೇಕು. ಹಂಗೆ ಉಂಟದ್ರೇನು ಇಲ್ಲಿ ಜಡ್ಡಿ ಬಿದ್ದಿರೋ ಅಧಿಕಾರಿಗಳಾಗ ಯಾಕೆ ಹಿಂಗಾಗಿದೆ, ಏನಾಗಿದೆ ಅಂದ್ಬಿಟ್ಟು ತಾಲೂಕು MLA ಅವರು ಅವ್ರನ್ನ ಕ್ರಮ ವಹಿಸ್ತಾ ಇಲ್ಲ. ಅಧಿಕಾರಿಗಳು MLA ಅವ್ರು ಕೇಳೋಣ ಅಂದ್ಬಿಟ್ಟು ಇವರು ಸುಧಾ ಅವ್ರ ಸಹಿ ಚಂದ್ರ ಯಾರು ಮಾಡ್ತೀರಾ. ಹಂಗಾಗಿ ಇಲ್ಲಿ ಭಾರಿ ತಾರತಮ್ಯ ವಹಿಸ್ತಾರೆ. ಅಧಿಕಾರಿಗಳು ಮೈ ಮುರಿದು ಕೆಲಸ ಮಾಡ್ತೀರ. ಹಂಗಾಗಿ ಯಾಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ತಾಲೂಕು ಆಡಳಿತ ಕುಸ್ತಿದೆ ಸಂಪೂರ್ಣ. ಅವರ ನಿರ್ಲಕ್ಷ್ಯತೆಯಿಂದ ಅಧಿಕಾರಿಗಳು ಎಲ್ಲ ಭಾರಿ ಜಡ್ ಬಿದ್ದವ್ರೆ. ಹಂಗಾಗಿ ಅವ್ರು ಮಾಡಿದ ಕಾರಣ ನಾವು ಅವ್ರ ಗಮನಕ್ಕೆ ತಂದು ಹಲವಾರು ಸರಿ ತಹಸೀಲ್ದಾರ್ ಗಮನಕ್ಕೆ ತಂದು ಮಾಡಿದ ಕಾರಣ ಇವತ್ತು ಸಾರ್ವಜನಿಕವಾಗಿ ನಾವೇ ಇಲ್ಲಿ ಗಬ್ಬು ನಾರ್ತದೆ ಅಂದ್ಬಿಟ್ಟು ನಾವೇ ನಮ್ಮ ಸ್ವಇಚ್ಛೆಯಿಂದ ನಾವು ಸ್ವಚ್ಛತೆಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಆ ಮಟ್ಟಕ್ಕೆ ಈ ತಾಲೂಕಿನ ಜನನ ಹಿತನ ಕಾಪಾಡೋಕ್ಕಂದ್ರೆ ಇವರು ಅಷ್ಟಿಗೆ ಕರೆದೋಲಿ ಮಾಡಿ ಇಲ್ಲ ಎಲ್ಲವರ ಮುಂದಿನ ದಿನಗಳಲ್ಲಿ ಈಗ MLA ಅವರು ಇದ್ರ ಬಗ್ಗೆ ಏನು ಕ್ರಮ ವಹಿಸ್ತಾರೆ ಏನೋ ನಮಗೆ ಗೊತ್ತಿಲ್ಲ. MLA ಅವರು ಹಲವಾಸಲಿ ಬಂದಿರುವೆ ಯಾಕೆ ಆಮೇಲೆ ನಾವು MLA ಅವ್ರಿಗೆ ಹೇಳ್ತಿದ್ರೆ ಭಯನೇ ಇಲ್ಲ. ಆ ಮಟ್ಟಕ್ಕೆ ಆಗೋದ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗು ಅಡ್ಜಸ್ಟ್ಮೆಂಟ್ ನಮ್ಗೆ ಮುಂದೆ ಗೊತ್ತಿಲ್ಲ. MLA ಅವ್ರಿಗೆ ಯಾರು ಕ್ಯಾರನ್ನವರು ಅಧಿಕಾರಿಗಳು ಯಾರು ಇರಲಿಲ್ಲ. ಆ ಮಟ್ಟಕ್ಕೆ ಈ ತಾಲೂಕು ಕುಂಠಿತ ಆಗಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಮಾಡಿದವ್ರ ನಾವು ಹೆಚ್ಚು ಬೇರೆ ಥರದಲ್ಲಿ ಇದನ್ನು ರೂಪುರೇಷಣೆ ಮಾಡಬೇಕಾಗುತ್ತೆ ಅಂತ ಈ ತಾಲೂಕು ಆಡಳಿತಕ್ಕೆ ಎಚ್ಚರ ಕೊಡ್ತೀನಿ. ಈ ಬಗ್ಗೆ ನಮ್ಮ D ಗ್ರೂಪ್ ನೌಕರರಿಗೆ ನಾವು ಹೇಳಿದ್ದೀವಿ. ಒಬ್ರು ಯಾರೋ ಅವ್ರ ಕಡೆ ಒಬ್ಬರಿಗೆ D ಗ್ರೂಪ್ ನೌಕರ ನಾವು ಹೇಳಿದ್ದೀವಿ ರೆಡಿ ಮಾಡಿಸಿದೆ ಅಂತ. ಬಟ್ ಅಲ್ಲಿ ಅವ್ರು ಬರೋ ಸ್ವಲ್ಪ ವಿಳಂಬ ಆಗಿದೆ. ಮತ್ತು ಹಿಂದಿನ ನಾವು ಪರಿಸ್ಥಿತಿಯ ಬಗ್ಗೆ ಮೋಟರ್ ರೆಡಿ ಮೋಟರ್ ಕೆಟ್ಟೋಗಿದ್ದನ್ನು ಗಮನಕ್ಕೆ ಬಂದು ಅದಕ್ಕೆ ಸಂಬಂಧಪಟ್ಟ ನಾವು ಆಲ್ರೆಡಿ 15,000 ಖರ್ಚು ಮಾಡಿ ಮೋಟರ್ ರೆಡಿ ಮಾಡೋಕ್ಕೆ ಅಂತ ಹೇಳಿದ್ವಿ. ಅದರ ರೆಡಿ ಮಾಡಿ ಸ್ವಲ್ಪ ದಿನ ನಂತರದಲ್ಲಿ 1 ವಾರ ಆಗಿ ಅದಾದ ನಂತರ ಮತ್ತೆ ಕೆಟ್ಟೋಗಿದೆ. ಈ ಬಗ್ಗೆ ನೀರಿನ ವ್ಯವಸ್ಥೆ ಇಲ್ಲ ಸರ್. 1-1.5 ವಾರ ಆಯ್ತು ಅಂತ ಅನ್ಸುತ್ತೆ ಸರ್. ಈಗ ನಿಮ್ ಇವರೇ ಹೇಳಿರೋದು ನಿಮ್ಮ ಸಿಬ್ಬಂದಿಗಳೇ 20 ದಿನದಿಂದ ಮೋಟರ್ ಕೆಟ್ಟೋಗೈತೆ ಅಂತ ಹೇಳೋದು. ಬಟ್ ಈಗ ನೀವು 6 ದಿನ ಅಂತ ಕೇಳ್ತಿರೋದು ಸರ್. 1-1.5 ವಾರ ಆಗಿದೆ. ಬಟ್ ಅದನ್ನ ನಮ್ಮ D ಗ್ರೂಪ್ ಅವ್ರಿಗೆ ಹೇಳಿ ಅಲ್ಲಿಂದ ಅವ್ರಿಗೆ
ಈಗ ನಿಮ್ಮ ಆಯ್ತು, ನಾವೀಗ ಒಂದ್ಸರಿ ಆಲ್ರೆಡಿ ರೆಡಿ ಮಾಡಿಸಿದೀವಿ ಸರ್. ಬಟ್ ಏನ್ ರೆಡಿ ಮಾಡಿಸಿದಾರೆ ಅದು ಒಂದು ವಾರದಲ್ಲಿ ಮತ್ತೆ ಅದು ಮೋಟ್ರೆ ಮತ್ತೆ ಸಮಸ್ಯೆ ಆಗಿದೆ. ಈ ಬಗ್ಗೆ ಅಂತ ಪರಿಶೀಲನೆ ಮಾಡಿ ನಮ್ಮ ತಹಶೀಲ್ದಾರ್ ಸಾಹೇಬ್ ಗಮನಕ್ಕೂ ತಂದಿದ್ದೀನಿ. ಅವರು ಕೂಡ ಅದನ್ನ ಸರ್, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಲಿಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ವಾ ಸರ್? ಖಂಡಿತಲೂ ಆಗತ್ತೆ ಸರ್. ಅದು ಸಾರ್ವಜನಿಕ ಶೌಚಾಲಯ ಅಥವಾ ಕಚೇರಿ ಶೌಚಾಲಯ? ಸಾರ್ವಜನಿಕ ಶೌಚಾಲಯ ಕಚೇರಿ ಸಾರ್ವಜನಿಕವಾದ ಮೇಲೆ ಸರ್ಕಾರ ನಮ್ದು ಹೆಂಗ್ ಆಗುತ್ತೆ ಸರ್? ಸಾರ್ವಜನಿಕರಿಗೋಸ್ಕರ ಆಗಿರೋಂಥ ಇಲಾಖೆ ಇದು. ಸಾರ್ವಜನಿಕರಿಗೆ ಶೌಚಾಲಯ ಆಗಿರ್ತದೆ ಖಂಡಿತವಾಗಿ. ಅಲ್ಲ, ಈ ಕೆಲವು ಮಹಿಳೆಯರು ಬಂದಾಗ ಇಲ್ಲ, ಅವ್ರು ಪ್ರತ್ಯೇಕವಾಗಿದೆ ಸರ್. ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಪ್ರತ್ಯೇಕವಾಗಿದೆ. ಅದನ್ನು ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ. ಈಗ ಏನು ಈ ಸಮಸ್ಯೆ ಯಾವಾಗ ಬಗೆಹರಿಸ್ತೀರಾ? ಸರಿ, ಒಂದು 2-3 ದಿನದಲ್ಲ, ಒಂದು 2 ದಿನ ಕೇಳ್ಬೋದು.